ಮಂಗಳೂರಿನ ಸೆಂಟ್ ಅಲೋಷಿಯಸ್ ಕಾಲೇಜ್ ಕ್ಯಾಂಪಸ್ಗೆ ಬೆಲ್ಜಿಯಂನ 14 ಮಂದಿ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ತಂಡವೊಂದು ಭೇಟಿ ನೀಡಿದೆ. ಜುಲೈ 8ರಿಂದ 14ರವರೆಗೆ ಬೆಲ್ಜಿಯಂನ ತಂಡವು ಅಲೋಷಿಯಸ್ ಸಂಸ್ಥೆಯಲ್ಲಿರಲಿದ್ದು, ಅಲೋಷಿಯಸ್ ಸಂಸ್ಥೆಯ ಕಾರ್ಯವೈಖರಿ, ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳಲಿದೆ. ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜು ತನ್ನ ಶೈಕ್ಷಣಿಕ ಗುಣಮಟ್ಟದಲ್ಲಿ ವಿಶ್ವವಿಖ್ಯಾತಿಯನ್ನ ಪಡೆದುಕೊಂಡಿದೆ. ಅದಕ್ಕೆ ಪೂರಕ ಎನ್ನುವಂತೆ ಬೆಲ್ಜಿಯಂ ದೇಶದ 14 ಮಂದಿ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ತಂಡವೊಂದು ಸಂತ ಅಲೋಷಿಯಸ್ ಕಾಲೇಜು ಕ್ಯಾಂಪಸ್ಗೆ ಭೇಟಿ ನೀಡಿದೆ. ಜುಲೈ 8ರಿಂದ 14ರವರೆಗೆ ಬೆಲ್ಜಿಯಂ ತಂಡವು ಅಲೋಷಿಯಸ್ ಸಂಸ್ಥೆಯಲ್ಲಿರಲಿದ್ದು, ಅಲೋಷಿಯಸ್ ಸಂಸ್ಥೆಯ ಕಾರ್ಯವೈಖರಿ, ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳಲಿದೆ. ಕ್ಯಾಂಪಸ್ ಅನ್ನು ವೀಕ್ಷಿಸಿದ ತಂಡದ ಸದಸ್ಯರು ಕಾಲೇಜಿನ ಸಂಪೂರ್ಣ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಕಾಲೇಜಿನ ವಿಜ್ಞಾನ ವಿಭಾಗದ ಹಲವು ಲ್ಯಾಬ್ಗಳಿಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು. ಜೊತೆಗೆ ಅಲೋಷಿಯಸ್ ಸಂಸ್ಥೆಯ ವಿದ್ಯಾರ್ಥಿಗಳು ಪ್ರಾಧ್ಯಾಪಕರ ಜೊತೆಗೆ ಸಂವಾದ ನಡೆಸಿದ್ರು. Climate change, several subjects and topics, and this is something that we do twice a month in Belgium. And also important is the fact that as a student association we are multilingual and more specifically ತಂಡಕ್ಕೆ ಅಲೋಷಿಯಸ್ ಕಾಲೇಜಿನ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಸೂಕ್ತ ಮಾಹಿತಿ, ಮಾರ್ಗದರ್ಶನ ನೀಡಿ ಸಹಕರಿಸಿದರು. ಪವನ್ ಕಾಚಮಡ್ಕ, V4 News 24/7 ಮಂಗಳೂರು.